ಲಯನ್ಸ್ ಕ್ಲಬ್ ಬಂಟ್ವಾಳ ಹಾಗೂ ಲಿಯೋ ಕ್ಲಬ್ ಬಂಟ್ವಾಳ ಗೋಲ್ಡ್ ಡೆಲಿಗೆ ಲಯನ್ಸ್ ಗವರ್ನರ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಮತ್ತು ಲಯನ್ಸ್ ಜಿಲ್ಲಾ ಪ್ರಥಮ ಮಹಿಳೆ ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ ಅವರ ಅಧಿಕೃತ ಭೇಟಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಪಣೋಲಿಬೈಲ್ ಕ್ಷೇತ್ರಕ್ಕೆ ಲಯನ್ಸ್ ಜಿಲ್ಲಾ ಗವರ್ನರ್ ದಂಪತಿಗಳು ಭೇಟಿ ನೀಡಿ ದೈವದ ದರ್ಶನವನ್ನ ಪಡೆದರು. ಬಳಿಕ ಪಣೋಲಿಬೈಲ್ನಲ್ಲಿ ನವೀಕೃತ ಪ್ರಯಾಣಿಕರ ತಂಗುದಾಣವನ್ನು ಉದ್ಘಾಟಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪಣೋಲಿಬೈಲ್ ಕ್ಷೇತ್ರದ ಆನುವಂಶಿಕ ಪ್ರಧಾನ ಅರ್ಚಕ ವಾಸುದೇವ ಮೂಲ್ಯ ಭಾಗವಹಿಸಿದ್ರು. ಲಯನ್ಸ್ ಜಿಲ್ಲಾ ಕೊಡುಗೆಯಾಗಿ ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಬಂಟ್ವಾಳ ಸಮುದಾಯ ಆಸ್ಪತ್ರೆಯ ಡಯಾಲಿಸಿಸ್ ಸೆಂಟರ್ಗೆ 5 ಸುಸಜ್ಜಿತ ಬೆಡ್ಗಳನ್ನು ನೀಡಲಾಯಿತು. ಲಯನ್ಸ್ ಕ್ಲಬ್ ಬಂಟ್ವಾಳದ ಪ್ರಾಯೋಜಕತ್ವದಲ್ಲಿ ನಾಯ್ಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಿಸಲಾಯಿತು. ಲಯನ್ಸ್ ನಿರ್ಮಲಾ ಹೃದಯ ವಿಶೇಷ ಚೇತನ ಮಕ್ಕಳ ಪಾಲನಾ ಕೇಂದ್ರ, ಲಯನ್ಸ್ ಜಿಲ್ಲಾ ವಿಶೇಷ ಮಕ್ಕಳ ವಿಭಾಗದ ಆಶ್ರಯದಲ್ಲಿ ಲಯನ್ಸ್ ನಿರ್ಮಲಾ ಹೃದಯದಲ್ಲೊಂದು ದಿನ ಆಚರಿಸಲಾಯಿತು. ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕ್ಲಬ್ ಅಧ್ಯಕ್ಷ ಡಾಕ್ಟರ್ ವಸಂತ್ ಪಾಳಿಗ ಅಧ್ಯಕ್ಷತೆ ವಹಿಸಿದ್ರು. ದಾಮೋದರ್ ಬಿಎಂ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಈ ಸಂದರ್ಭ ವಿಶೇಷ ಚೇತನ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಸಾಧಕರನ್ನ ಗೌರವಿಸಲಾಯಿತು. ಸ್ಪರ್ಧಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ ವಿಶೇಷ ಚೇತನ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ರಾರಾಸಂ ಫೌಂಡೇಶನ್ ಕೊಡುಗೆ ನೀಡಿದ ಸ್ಕೀನ್ ಹಸ್ತಾಂತರಿಸಲಾಯಿತು. ಸಂಜೆ ಲಯನ್ಸ್ ಗವರ್ನರ್ ಅವರ ಅಧಿಕೃತ ಭೇಟಿಯ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾಧಕರನ್ನ ಗೌರವಿಸಲಾಯಿತು. ಕಲಾವಿದ ರಾಘವೇಂದ್ರ ಕಾರಂತ್ ಗವರ್ನರ್ ಅವರನ್ನ ಪರಿಚಯಿಸಿದ ಶೈಲಿ ಮೆಚ್ಚುಗೆಗೆ ಪಾತ್ರವಾಯಿತು. ನೂತನ ಸದಸ್ಯರನ್ನ ಕ್ಲಬ್ಗೆ ಸೇರಿಸಿಕೊಳ್ಳಲಾಯಿತು. ಕ್ಲಬ್ ಅಧ್ಯಕ್ಷ ಡಾಕ್ಟರ್ ವಸಂತ್ ಪಾಳಿಗ ಅಧ್ಯಕ್ಷತೆ ವಹಿಸಿದ್ರು. ನಿಕಟಪೂರ್ವ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್, ಪ್ರಥಮ ಉಪಗವರ್ನರ್ ಸಂಜಿತ್ ಎಸ್ ಶೆಟ್ಟಿ, ದ್ವಿತೀಯ ಉಪಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ, ಲಯನ್ಸ್ ಜಿಲ್ಲಾ ಪ್ರಮುಖರಾದ ಶಶಿಧರ್ ಮಾರ್ಲಾ, ಶ್ರೀನಿವಾಸ್ ಪೂಜಾರಿ ಮೆಲ್ಕರ್, ದಾಮೋದರ ಬಿಎಂ, ಮೊಯ್ದೀನ್ ಕುಂಜಿ, ಜಯರಾಮ್, ಕವನ್ ಕುಬವೇರು, ಮನೋರಂಜನ್ ಕಿಯಾರ್, ಎಂ ಕೃಷ್ಣಶ್ಯಾಮ್, ಜಯನ್ ಶೆಟ್ಟಿ, ಶಿವಾನಂದ್ ಬಾಳಿಗ, ಡಾಕ್ಟರ್ ಗೋಪಾಲ್ ಆಚಾರ್ ಮಂಚಿ, ಕ್ಲಬ್ ಕಾರ್ಯದರ್ಶಿ ಡಾಕ್ಟರ್ ಧೀರಜ್ ಹೆಬ್ರಿ, ಕೋಶಾಧಿಕಾರಿ ರಾಧಾಕೃಷ್ಣ ಬಂಟ್ವಾಳ್, ಲಿಯೋ ಅಧ್ಯಕ್ಷೆ ಶರಲ್ ಲಿಮಾ ಪಿರೇರಾ ಉಪಸ್ಥಿತರಿದ್ದರು. ಸಂದೀಪ್ ಸಾಂಡ್ಯನ್, ವಿ4 ನ್ಯೂಸ್, ಬಂಟ್ವಾಳ.